ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಚುನಾವಣೆ ಬಂದಾಗ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದರೆ ಯಾವುದೇ ಪ್ರಯೋಜನವಿಲ್ಲ. ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯರಾದವರಿಗೆ ಮಾತ್ರ ವಿವಿಧ ಹುದ್ದೆ ಚುನಾವಣೆಯಲ್ಲಿ ಅವಕಾಶ ನೀಡಲಾಗುವುದು ಎಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್ ಹೇಳಿದರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕದ ವತಿಯಿಂದ ಸಸಿ ವಿತರಣೆ, ಕಾಂಗ್ರೆಸ್ನ ವಿವಿಧ ಘಟಕಗಳ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ನಡೆದ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಯಾಕಂದರೆ ಉಳ್ಳಾಲ ನಗರಸಭೆಯ ವ್ಯಾಪ್ತಿಯ ಎಲ್ಲ ಭಾಗದಲ್ಲಿ ಇನ್ನು ಅಂಡರ್ಗ್ರೌಂಡ್ ಕೇಬಲ್ 200 ಕೋಟಿ ರೂಪಾಯಿಯಲ್ಲಿ ಅನುದಾನದಲ್ಲಿ ಅಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಹೋಗುವಂಥ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಅಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ಈಗ ಇನ್ನು ಯಾವ ಪ್ಲ್ಯಾನ್ ಅವರಲ್ಲಿ ಇದೆ ಅಂತ ಹೇಳಿದರೆ, ಇನ್ನು ನಮ್ಮ ಸಮುದ್ರ ಬದಿಯಲ್ಲಿ ಸೋಮೇಶ್ವರ ತಲಪಾಡಿ ತನಕ, ನಮ್ಮ ತಲಪಾಡಿ ಬಾರ್ಡರ್ ತನಕ ಸಮುದ್ರದ ಬದಿಯಲ್ಲಿ ಕೂಡ ಒಂದು ರಸ್ತೆ ಮಾಡಿ, ಬಾಂಬೆಯಲ್ಲಿ ಯಾವ ರೀತಿ ರಸ್ತೆ ಮಾಡಿದ್ದಾರೋ ಅದೇ ರೀತಿ ಇಲ್ಲಿ ಕೂಡ ನನಗೆ ಮಾಡಬೇಕೆಂಬ ಒಂದು ಇದರಿಂದ ರಸ್ತೆಯ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಅದು ಎಲ್ಲ ಆಗಿದೆ, ಸ್ಕೆಚ್ ಎಲ್ಲ ಆಗಿದೆ. ಅದಲ್ಲದೆ ಇಲ್ಲಿ ಯಾವಾಗಲೂ ಇಲ್ಲಿ ಕೊರತೆ, ಸಮುದ್ರ ಕೊರತೆ ಆಗ್ತದೆ. ಅದಕ್ಕೆ ಕೂಡ 70 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರುಗೊಳಿಸಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದೆಲ್ಲವನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನೀವು ಕೂಡ ಪ್ರತಿಯೊಬ್ಬರು ಮಾತಾಡುವಾಗ ಇಂಥ ಯೋಜನೆಗಳನ್ನು ಅವರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಸಭೆಯಲ್ಲಿ ಹೇಳಬೇಕು. ವಿರೋಧ ಪಕ್ಷದವರು ಟಿಪ್ಪಣಿ ಮಾಡುವಾಗ ಇಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಜನಪ್ರತಿನಿಧಿ ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮಾತನಾಡಿ, ಪಕ್ಷದ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಪ್ರತಿ ಬ್ಲಾಕ್ನಲ್ಲಿ ತಲಾ 10 ಹೊಸ ಸದಸ್ಯರನ್ನು ಸೇರಿಸುವ ಜೊತೆಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಕೃಷಿಕರಿಗೆ ಆಗುವಂಥ ಸವಲತ್ತುಗಳು ಸರ್ಕಾರದಿಂದ ಯಾವ ಸಿಗ್ತದೆ ಅದನ್ನು ದೊರಕಿಸುವಲ್ಲಿ ಮತ್ತು ಅದೇ ರೀತಿ ಅವರಿಗೆ ಪ್ರತಿ ವರ್ಷ ಸಸಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉಳ್ಳಾಲ್ ಬ್ಲಾಕಿನಲ್ಲಿ ಕಿಸಾನ್ ಘಟಕ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದೆ. ಕಿಸಾನ್ ಘಟಕ ಯಾವ ರೀತಿ ಕೆಲಸ ಮಾಡ್ತದೋ ಅದೇ ರೀತಿ ಪಕ್ಷದ ಎಲ್ಲ ಘಟಕಗಳು, ಅದು ಮಹಿಳಾ ಕಾಂಗ್ರೆಸ್ ಇರಲಿ, ಯುವಕ ಕಾಂಗ್ರೆಸ್ ಇರಲಿ, NS ಎಲ್ಲ ಘಟಕದವರು ಒಳ್ಳೆಯ ರೀತಿಯಲ್ಲಿ NSA ಮತ್ತು ಯೂತ್ ಕಾಂಗ್ರೆಸ್ ಭಾಳ ಇಂಪಾರ್ಟೆಂಟ್ ಕಮಿಟಿ. ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ನಗರಸಭಾ ಅಧ್ಯಕ್ಷೆ ಶಶಿಕಲಾ, ಮುಖಂಡರಾದ ಮುಸ್ತಫಾ ಹರೇಕಳ, ಶೈಲಜಾ, ಚಂದ್ರಿಕಾ ರೈ, ಮೊಹಮ್ಮದ್ ಮೋನು ಮಲಾರ್, ಅಶ್ರಫ್ ಕೆಸಿ ರೋಡು, ಬಾಜಿಲ್ ಡಿಸೋಜಾ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪ್ರಭಾವತಿ ಆರ್ ಶೆಟ್ಟಿ, ಮೊಹಮ್ಮದ್ ಪುಸ್ಟಿ, ಪವನ್ ರಾಜ್, ಹಸನ್ ಕುಂಯಿ, ಅಬ್ದುಲ್ ರೆಹಮಾನ್ ಕೋಡಿಜಾಲ್, ಮನ್ಸೂರ್ ಮಂಚಿಲಾ, ಮಂಜುಳಾ ನಾಯಕ್, ಅಮಿತಾ ಅಶ್ವಿನ್, ಜಿಯಾದ್ ಮುಕಚ್ಚೇರಿ, ಮುರಳಿ ಸಾಲ್ಯಾನ್, ವಿವೇಕಾನಂದ ಸನಿಲ್ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.